ಸಮೀಪದ ಶಿಬರೂರು ಕೊಡಮಣಿತಾಯ ದೈವಸ್ಥಾನದ ವರ್ಷಾವಧಿ ಉತ್ಸವವು ನಡೆಯಿತು. ಅತ್ಯಂತ ಕಾರಣಿಕದ ಕ್ಷೇತ್ರ ಎಂದು ಪ್ರಸಿದ್ಧಿಯನ್ನ ಪಡೆದ ಈ ಕ್ಷೇತ್ರಕ್ಕೆ ಲಕ್ಷಾಂತರ ಭಕ್ತರು ಭೇಟಿ ನೀಡುವುದು ಇಲ್ಲಿನ ವಿಶೇಷ. ಆ ಬಗ್ಗೆ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ತುಳುನಾಡು ದೈವ ದೇವರುಗಳ ನೆಲೆಬೇಡು. ತುಳುನಾಡಿನಲ್ಲಿ ಹೆಜ್ಜೆಗೊಂದರಂತೆ ದೇವಸ್ಥಾನಗಳು ಕಾಣಸಿಗುತ್ತಿದೆ. ಅಂತಹ ಒಂದು ದೈವಸ್ಥಾನದಲ್ಲಿ ಮಂಗಳೂರಿನ ಸುರತ್ಕಲ್ ಸಮೀಪದ ಶಿಬರೂರು ಕೊಡಮಣಿತಾಯ ದೈವಸ್ಥಾನವು ಒಂದು. ತುಳುವಿನಲ್ಲಿ ಒಂದು ಮಾತಿದೆ, ಅದು ತಿಗಲೆ ಇತ್ತಿನಾಯಕ ತಿಬಾರ್ ಎಂಬುದು. ಯಾಕೆಂದ್ರೆ ಶಿಬರೂರು ಅಂದ್ರೆ ತಿಬಾರ್ ವಾರ್ಷಿಕ ಜಾತ್ರಾ ಮಹೋತ್ಸವದಲ್ಲೇ ಲಕ್ಷಾಂತರ ಮಂದಿ ಪಾಲ್ಗೊಳ್ಳುತ್ತಿದ್ದಾರೆ. ಇಂತಹ ಜನಸಂದಣಿಯಲ್ಲಿ ಕ್ಷೇತ್ರಕ್ಕೆ ಭೇಟಿ ಕೊಡುವುದೆಂದ್ರೆ ಅದೊಂದು ಸಾಹಸ ಎಂಬುದು ಹಿರಿಯರ ಮಾತು. ಶಿಬರೂರು ಗುತ್ತು ತಿಮತಿ ಕರಿಯಲ್ ರವರ ಭಕ್ತಿಗೆ ಒಲಿದ ಉಳ್ಳಾಯ ಮತ್ತು ಕೊಡಮಣಿತಾಯ ದೈವಗಳು ಕೋಳಿ ಮತ್ತು ಹೋರಿ ಮೂಲಕ ಶಿಬರೂರಿಗೆ ಬಂದು ನೆಲೆ ನಿಂತಿದೆ ಎಂಬ ಪ್ರತೀತಿ ಇದೆ. ಉಳ್ಳಾಯ ಮತ್ತು ಕೊಡಮಣಿತಾಯ ದೈವಗಳು ಭಕ್ತರಿಂದ ಕಾಲಕಾಲಕ್ಕೆ ಸೇವೆಗಳನ್ನು ಪಡೆದು ತಮ್ಮ ಕಾರಣಿಕವನ್ನ ತೋರಿಸುತ್ತಿದೆ. ಶಿಬರೂರು ಕ್ಷೇತ್ರದ ತೀರ್ಥ ಬಹಳ ಪ್ರಸಿದ್ಧಿಯನ್ನ ಪಡೆದಿದೆ. ಹಿಂದಿನ ಕಾಲದಲ್ಲಿ ಸೂರಿಂಜೆಗೊತ್ತು ತ್ಯಾಂಪಶೆಟ್ಟಿ ಎಂಬುವರ ಬಳಿ ವಿಷವನ್ನ ಹೇರುವ ಕಲ್ಲೆದ್ದು ಅವರು ಎಲ್ಲರಿಗೂ ಉಪಯೋಗವಾಗಲಿ ಎಂಬ ಕಾರಣಕ್ಕೆ ಆ ಕಲ್ಲನ್ನ ಶಿಬರೂರು ದೈವಸ್ಥಾನದ ಎದುರಿನ ಬಾವಿಗೆ ಹಾಕಿದ್ದು ಮುಂದಕ್ಕೆ ಆ ಬಾವಿಯ ನೀರು ವಿಷವನ್ನ ಹೇರುವ ಗುಣವನ್ನ ಪಡೆದಿದೆ ಎಂಬ ನಂಬಿಕೆ ಇಂದಿಗೂ ಮುಂದುವರೆದಿದೆ. ಹಿಂದಿನ ಕಾಲದಲ್ಲಿ ವಿಷ ಜಂತುಗಳು ಕಚ್ಚಿದಲ್ಲಿ ಕ್ಷೇತ್ರದ ಮಣ್ಣು ಮತ್ತು ಇಲ್ಲಿನ ತೀರ್ಥ ಕುಡಿದರೆ ವಿಷ ಕಡಿಮೆಯಾಗಿ ಸಮಸ್ಯೆ ಪರಿಹಾರವಾಗುತ್ತಿದ್ದ ಕ್ಷಣವನ್ನ ಕಣ್ಣಾರೆ ಕಂಡ ಹಿರಿಯರು ಈಗಲೂ ನೆನಪಿಸುತ್ತಾರೆ. ಲಕ್ಷಾಂತರ ಜನರು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಶ್ರೀದೇವರ ಅನ್ನ ಪ್ರಸಾದವನ್ನು ಇಲ್ಲಿನ ಮಣ್ಣಿನ ಪ್ರಸಾದವನ್ನು ಕೂಡ ತಗೊಂಡು ಹೋಗಿ ಆ ಒಂದು ಮನೆಯಲ್ಲಿ ಇಟ್ಟು ಇಲ್ಲಿ ತೀರ್ಥವನ್ನು ಇಲ್ಲಿಯ ಬಾವಿಯ ತೀರ್ಥನೂ ಕೂಡ ಒಂದು ಮದ್ದಿನ ತೀರ್ಥ ಅಂತ ತಗೊಂಡೋಗಿ ಈ ನಾಗದೋಷ ಅಥವಾ ಯಾವುದಾದ್ರೂ ಚರ್ಮ ರೋಗದ ಈ ಒಂದು ರೋಗಕ್ಕೆ ಇದನ್ನು ತಗೊಂಡೋಗಿ ಮನೆಯಲ್ಲಿ ಇಟ್ಟುಕೊಂಡು ಈ ಒಂದು ಕ್ಷೇತ್ರದ ದೈವ ದೇವರನ್ನು ನೆನೆದುಕೊಂಡು ಅದನ್ನು ಆ ಮಣ್ಣನ್ನು ಅಥವಾ ತೀರ್ಥವನ್ನು ಅವರು ಸೇವಿಸಿದರೆ ಎಲ್ಲ ರೋಗಗಳು ರುಜಿನಗಳು ನಾಶ ಆಗ್ತದಂತ ಹೇಳಿದ ಒಂದು ಇತಿಹಾಸ ಬಹಳ ಹಿಂದಿಂದ ಇದೆ. ಇವತ್ತು ಬೆಳಿಗ್ಗೆ ತುಲಾಭಾರ ಸೇವೆ, ಕಂಚಿಲು ಸೇವೆ ಮತ್ತು ಮಧ್ಯಾಹ್ನ ಉಲ್ಲಾಯ ನೇಮೋತ್ಸವ, ಮಹಾ ಅನ್ನ ಸಂತರ್ಪಣೆ, ರಾತ್ರಿ ಕೊಡಮಂತಾಯ ದೈವದ ನೇಮೋತ್ಸವ ಮತ್ತು ರಥೋತ್ಸವ ಜರುಗಲಿದೆ. ಉಳಿದ ದಿವಸಗಳಲ್ಲಿ ಶ್ರೀದೈವದ ಪರಿವಾರ ಶಕ್ತಿಗಳಾದ ಬೇರೆ ಬೇರೆ 5 ದಿವಸಗಳ ನೇಮೋತ್ಸವ ಜರುಗಿ ಆದಿತ್ಯವಾರದಂದು ಧ್ವಜಾವರೋಹಣ ಆಗಲಿಕ್ಕಿದೆ. ಇಲ್ಲಿಗೆ ಇತಿಹಾಸ ಪ್ರಸಿದ್ಧವಾದ ಶ್ರೀ ಶಿಬರೂರು ಕ್ಷೇತ್ರಕ್ಕೆ ನಂದಿನಿ ನದಿಯ ತಟದಲ್ಲಿ ನೆಲೆ ನಿಂತಿರುವ ಉಳ್ಳಾಯ ಮತ್ತು ಕೊಡಮಣಿತಾಯ ದೈವ ತುಳುನಾಡಿನಲ್ಲಿ ಕಾರಣಿಕದ ದೈವ ಎಂಬ ಪ್ರಸಿದ್ಧಿಯನ್ನ ಪಡೆದಿದೆ. ಭಕ್ತರು ತಮ್ಮ ಇಷ್ಟಾರ್ಥ ಸಿದ್ಧಿಯಾಗಿ ಉಳ್ಳಾಯ ಮತ್ತು ಕೊಡಮಣಿತಾಯ ದೈವಕ್ಕೆ ಬೆಳ್ಳಿಯ ಹರಕೆಯನ್ನ ಅರ್ಪಿಸುತ್ತಾರೆ. ದೈವಸ್ಥಾನದಲ್ಲಿ ಪ್ರತಿ ವರ್ಷ ಧನು ಸಂಕ್ರಮಣಕ್ಕೆ ಧ್ವಜಾರೋಹಣವಾಗಿ ಮಹೋತ್ಸವವು ಜರುಗುತ್ತದೆ. ಮರುದಿನ ಮುಂಜಾನೆ ಶ್ರೀ ಉಳ್ಳಾಯ ದೈವದ ನೇಮದಲ್ಲಿ ತುಲಾಭಾರ ಸೇವೆ, ಕಂಚಿಲು ಸೇವೆ, ಉರುಳು ಸೇವೆಗಳು ನಡೆಯುವುದಲ್ಲದೆ ಮಹಾ ಅನ್ನ ಸಂತರ್ಪಣೆಯೂ ನಡೆಯುತ್ತಿದೆ. ಅದೇ ರಾತ್ರಿ ಕೊಡಮಣಿತಾಯ ದೈವದ ನೇಮ ಬಂಡಿ ಉತ್ಸವ. ಮರುದಿನದಿಂದ ಕ್ರಮವಾಗಿ ಕಾಂತೇರಿ ಧೂಮಾವತಿ, ಸರಳ ಧೂಮಾವತಿ, ಜಾರಂತಾಯ ದೈವ, ಕೇಯೂರು ಧೂಮಾವತಿ ಮತ್ತು ಪಿಲಿಚಾಮುಂಡಿ ದೈವದ ನೇಮೋತ್ಸವಗಳು ನಡೆದು ಧ್ವಜಾರೋಹಣ ನಡೆಯುತ್ತಿದೆ. ಧ್ವಜಾರೋಹಣದಿಂದ ಧ್ವಜಾವರೋಹಣದವರೆಗೆ ಪ್ರತಿನಿತ್ಯ ಅನ್ನ ಸಂತರ್ಪಣೆ ನಡೆಯುತ್ತಿದೆ. ಈ ದಿನಗಳಲ್ಲಿ ಮಾತ್ರವಲ್ಲದೆ ಪ್ರತಿ ಸಂಕ್ರಮಣಕ್ಕೂ ಸಾವಿರಾರು ಭಕ್ತರು ಇಲ್ಲಿಗೆ ಭೇಟಿ ನೀಡಿ ಶ್ರೀ ದೈವದ ಕೃಪೆಗೆ ಪಾತ್ರರಾಗುತ್ತಾರೆ.
ನಿಶಾಂತ್ ಶೆಟ್ಟಿ ಕಿಲೆಂಜೂರು, ವಿ4 ನ್ಯೂಸ್ 24/7 ಮುಲ್ಕೆ.